ನಮ್ಮ ಕುಡ್ಲ ವಾಹಿನಿ ವರದಿ ಬಿತ್ತರವಾದ ಕೆಲವೇ ಗಂಟೆಗಳಲ್ಲಿ ಹೊಂಡಕ್ಕೆ ಮುಕ್ತಿ ಸಿಕ್ಕಿದೆ. ಉಡುಪಿಯ ಮಹಾದ್ವಾರ ಸ್ವಾಗತ ಗೋಪುರದ ಒಳಗೆ ಪ್ರವೇಶಿಸಿದಾಗ ಬೃಹತ್ ಗಾತ್ರದ ಹೊಂಡವೊಂದು ಸಾರ್ವಜನಿಕರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿತ್ತು. ಸ್ಥಳೀಯ ರಿಕ್ಷಾ ಚಾಲಕರು ಮರದ ಕೊಂಬೆಯನ್ನು ಇಟ್ಟು ಯಾವುದೇ ಅಪಾಯ ಉಂಟಾಗದಂತೆ ಜಾಗೃತಿ ಮೂಡಿಸಿದ್ದರು. ಅಲ್ಲದೆ ನಮ್ಮ ಕುಡ್ಲ ವಾಹಿನಿ ಇದನ್ನು ಪ್ರತ್ಯೇಕ ವರದಿ ಮಾಡಿತ್ತು. ಇದೀಗ ವರದಿ ಪ್ರಸಾರವಾದ ಬೆನ್ನಲ್ಲೇ ಹೊಂಡ ಮುಚ್ಚುವ ಕೆಲಸ ಮಾಡಲಾಗಿದೆ. ರಿಕ್ಷಾ ಚಾಲಕರು ಮತ್ತು ಸಾರ್ವಜನಿಕ ವಲಯದಲ್ಲಿ ನ್ಯೂಸ್ ಇಂಪ್ಯಾಕ್ಟ್ಗೆ ಮೆಚ್ಚುಗೆ ವ್ಯಕ್ತವಾಗಿದೆ.